ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರ್ಪೆ ಗ್ರಾಮದ ದೋಟ ಎಂಬಲ್ಲಿ ಪಶ್ಚಿಮ ವಾಹಿನಿ ಯೋಜನೆಯಡಿ ಅಣೆಕಟ್ಟು ಹಾಗೂ ಸೇತುವೆ ನಿರ್ಮಾಣದಿಂದ ಸ್ಥಳೀಯ ಕೃಷಿ ಕುಟುಂಬವೊಂದರ ಜಮೀನಿಗೆ ಹಾನಿ ಉಂಟಾಗಿದೆ. ನಷ್ಟ ಪರಿಹಾರವನ್ನು ನೀಡುವಂತೆ ಸಂತ್ರಸ್ತ ಕುಟುಂಬ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದೆ. ಆದರೆ ಅಧಿಕಾರಿಗಳು ತಮ್ಮ ಮನವಿಗೆ ಬೆಲೆ ನೀಡದೆ ಕಡೆಗಣಿಸ್ತಾ ಇದ್ದಾರೆ ಅಂತ ಕುಟುಂಬ ಆರೋಪಿಸಿದೆ. ಅಭಿವೃದ್ಧಿ ಕಾಮಗಾರಿಗಾಗಿ ಮಾನವೀಯತೆಯಿಂದ ಜಮೀನು ನೀಡಿದ ತಪ್ಪಿಗೆ ಈ ರೈತ ಕುಟುಂಬ ಪರಿತಪಿಸುವಂತಾಗಿದೆ. ಕರ್ಪೆ ಗ್ರಾಮದಲ್ಲಿ ಹರಿಯುತ್ತಿರುವ ಫಲ್ಗುಣಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣಗೊಳ್ತಾ ಇದ್ದು, ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ವಾಹನ ಸಂಚಾರಕ್ಕೂ ಅವಕಾಶವಾಗುವ ನಿಟ್ಟಿನಲ್ಲಿ ಸೇತುವೆಯನ್ನು ನಿರ್ಮಿಸಲಾಗ್ತಾ ಇದೆ. ಡ್ಯಾಂ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡರೆ ಈ ರಸ್ತೆ ಮಂಗಳೂರು ವಿಮಾನ ನಿಲ್ದಾಣದಿಂದ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಅತ್ಯಂತ ಸನಿಹದ ರಸ್ತೆಯಾಗಲಿದೆ. ಅಲ್ಲದೆ ಈ ಭಾಗದ ಜನರು ಕುಪ್ಪೆಪದವು, ಎಡಪದವು, ಕೈಕಂಬ ಮೊದಲಾದ ಸ್ಥಳಗಳಿಗೆ ಸುತ್ತು ಬಳಸಿ ಹೋಗುವ ತಾಪತ್ರಯ ತಪ್ಪುತ್ತೆ. ಊರಿನ ಅಭಿವೃದ್ಧಿಗಾಗಿ ಡ್ಯಾಂ ನಿರ್ಮಾಣಗೊಳ್ತಾ ಇದೆ ಎನ್ನುವ ಉದ್ದೇಶದಿಂದ ಸ್ಥಳೀಯ ದೋಟ ನಿವಾಸಿ ಡಾಕ್ಟರ್ ರಾಮರಯ್ಯ ಪ್ರಭು ಎಂಬವರು ಸರಕುಗಳ ಸಾಗಾಟಕ್ಕಾಗಿ ತಮ್ಮ ಜಮೀನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಸೇತುವೆಗೆ ಸಂಪರ್ಕ ರಸ್ತೆ, ಶೆಡ್ ನಿರ್ಮಾಣ, ತಡೆಗೋಡೆ ಹಾಗೂ ನೀರಿನ ಕಾಲುವೆಗಳನ್ನು ನಿರ್ಮಿಸುವಾಗ ಸರ್ವೆ ಸಂಖ್ಯೆ 34 ಮತ್ತು 107ರಲ್ಲಿರುವ ಒಟ್ಟು 1.50 ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿ ನಷ್ಟ ಉಂಟಾಗಿದೆ ಅಂತ ಆರೋಪಿಸಿದ್ದಾರೆ. ಭತ್ತದ ಗದ್ದೆಗೆ ಮಣ್ಣನ್ನು ತುಂಬಿದ್ದು ಅದನ್ನು ತೆರವು ಮಾಡದ ಕಾರಣ 2 ಸಲದ ಫಸಲು ವ್ಯರ್ಥವಾಗಿದೆ. ಸ್ಥಳದಲ್ಲಿದ್ದ 95,000 ರೂಪಾಯಿ ವೆಚ್ಚದ ಇಂಗುಗುಂಡಿ ನಾಶವಾಗಿದೆ. ಇಂಗುಗುಂಡಿ ಪುನರ್ನಿರ್ಮಿಸಿ ಕೊಡುವುದಾಗಿ ಹೇಳಿದ ಗುತ್ತಿಗೆಯವರು ರಾತ್ರೋರಾತ್ರಿ ತಮ್ಮ ಸೊತ್ತುಗಳೊಂದಿಗೆ ಪಲಾಯನ ಮಾಡಿದ್ದಾರೆ ಅಂತ ವಿಜಯ ಆರ್ ಪ್ರಭು ದೂರಿದ್ದಾರೆ. ನಮ್ಮ ಸ್ಥಳವನ್ನು, ನಮ್ಮ ವರ್ಗ ಜಾಗೆಯನ್ನು ಕಾಮಗಾರಿಕೆಗೆ ಮಾತ್ರ ಬಿಟ್ಟು ಕೊಟ್ಟದ್ದು. ಕಾಮಗಾರಿಕೆ ಒಂದು ಆಗಲಿ ಅಂತ. ಅದು ಕಾಮಗಾರಿಕೆ ಆದ ಮೇಲೆ ಇವರು ಇದು ರಸ್ತೆ ಇದು ಮಾಡಿದ್ರು, ರಸ್ತೆ ಬೇಕಂತ ಕೇಳಿದ್ರು. ಆದ್ರೂ ನಾವು ರಸ್ತೆ ಕೊಡ್ಲಿಕ್ಕೆ ನಮ್ಮ ಮಾತುಕತೆಗೆ ಒಂದು ಬನ್ನಿ, ಇದ್ರ ಹಿರಿಯರು ಯಾರಿದ್ದಾರೆ ಅದನ್ನು ಒಂದು ಮಾತಾಡುವ ಅಂತ ಹೇಳಿ ಒಂದು ಮಾನವೀಯ ದೃಷ್ಟಿಯಿಂದ ಒಂದು ಮಾತಾಡುವ. ಈ ರಸ್ತೆಗೆ ಎಷ್ಟು ನಮ್ಮ ಸ್ಥಳ ಹೋಗ್ತದೆ, ವರ್ಗ ಜಾಗ ಎಷ್ಟು ಹೋಗ್ತದೆ ಅಂತ ಕೂತು ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡುವ ಅಂತ ಹೇಳಿದೆವು ನಾವು. ಅವರು ರಾತ್ರಿ ಅವರ ಉಪಕರಣಗಳನ್ನೆಲ್ಲ ಶಿಫ್ಟ್ ಮಾಡಿದ್ರು. ಮತ್ತೆ ನಮ್ಗೆ ಎರಡು ಬೆಳೆ ಮಾಡುವ ಗದ್ದೆಗೆ ನೀರಿಲ್ಲದೆ ಹೋಯ್ತು. ಅವರು ಚಾನಲ್ ಮಾಡ್ತೇನೆ ಅಂತ ಪೂರ್ಣ ಮಾಡ್ಲಿಲ್ಲ. ಚಾನಲ್ ಅನ್ನು ಗದ್ದೆಯಲ್ಲಿ ಮಣ್ಣೆಲ್ಲ ಉಂಟು, ಅರ್ಧ ಗದ್ದೆಯಲ್ಲಿ ಮಣ್ಣು ಎಲ್ಲ ಹಾಕಿಟ್ಟಿದ್ದಾರೆ JCB ಇಂದ ಅವರು ಚಾನಲ್ ಮಾಡುವಾಗ. ಇದು ನಮ್ಗೆ ಸಾಗುವಳಿ ಮಾಡ್ಲಿಕ್ಕೆ ಅವರ ಮಣ್ಣು ತೆಗೆದುಕೊಡಿ ಹೇಳುವಾಗ ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ಮಾಡ್ಲೇ ಇಲ್ಲ. ಈಗಾಗಲೇ ಡ್ಯಾಂ ನಿರ್ಮಾಣ ಕಾಮಗಾರಿ ಭಾಗಶಃ ಪೂರ್ಣಗೊಂಡಿದೆ. ಸ್ಥಳೀಯ ರೈತರ ಅನುಕೂಲಕ್ಕಾಗಿ ನೀರಿನ ಕಾಲುವೆಯನ್ನು ನಿರ್ಮಿಸಿಕೊಡುವುದಾಗಿ ಹೇಳಿ ಅರೆಬರೆ ಕಾಮಗಾರಿ ನಡೆಸಲಾಗಿದೆ. ಅಲ್ಲದೆ ಕಾಲುವೆ ನಿರ್ಮಾಣಕ್ಕೆ ಹೆಚ್ಚಿನ ಜಮೀನನ್ನು ಅತಿಕ್ರಮಿಸಲಾಗಿದೆ. ಮಳೆಗಾಲದಲ್ಲಿ ರಭಸದಲ್ಲಿ ಹರಿದು ಬರುವ ನೀರು ತಡೆಗೋಡೆಯನ್ನ ಮೀರಿ ಹರಿದು ಬರುವುದರಿಂದ ಇದು ಅಪಾಯಕಾರಿಯಾಗಿದೆ. ಮಣ್ಣಿಗಾಗಿ ಗುಡ್ಡೆಯನ್ನ ಅವೈಜ್ಞಾನಿಕವಾಗಿ ಅಗೆದು ಹಾಕಲಾಗಿದ್ದು, ಇದು ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ರಬ್ಬರ್ ತೋಟದ ಮಧ್ಯೆ ಎಲ್ಲೆಡೆ ಶೆಡ್ಗಳನ್ನು ನಿರ್ಮಿಸಲಾಗಿದೆ ಅಂತ ಶಶಿಧರ್ ಪ್ರಭು ಆರೋಪಿಸಿದ್ದಾರೆ. ಗದ್ದೆ ಸಮೇತ ಅರ್ಧಕ್ಕೆ ಹೋಯಿತು. 2 ಬೆಳೆ ಹೋಯಿತು. 14 ತೆಂಗಿನ ಮರ ಹೋಯಿತು, ರಬ್ಬರ್ ಗಿಡ ಹೋಯಿತು. ಮತ್ತೆ ಮಣ್ಣು ಅಷ್ಟು ಗುಡ್ಡೆದ್ದು ನಮ್ಮ ವರ್ಗ ಲ್ಯಾಂಡಿದ್ದು ಮಣ್ಣು ಹೋಯಿತು. ಅದನ್ನು ಸರಿ ಮಾಡಿ ಕೊಡ್ಲಿಲ್ಲ. ಎಲ್ಲ ನಾಯ್ತಿಂದ ಹಾಗೆ ಮಾಡಿ ಹಾಕಿ ಹೋಗಿದ್ದಾರೆ. ಎಲ್ಲ ಅವರ ಕೆಲಸ ಆದ ಕೊಡ್ಲಿ. ಈಗ ಸಂಪರ್ಕಕ್ಕೆ ನಮ್ಮ ರೋಡ್ ಕೊಡ್ಬೇಕಾದ್ರೆ ಅವರು ಮಾತುಕತೆಗೆ ಬರಬೇಕು. ಇಲ್ಲಿ ಇದು ಮಾಡಬೇಕು, ತಂದೆ ಹತ್ರ ಬಂದು ಮಾತಾಡ್ಬೇಕು ಅವರು ಎಂತ ಅಂತ ಹೇಳಿ. ನಾವು ಅಷ್ಟು ಡಿಮಾಂಡ್ ಏನು ಮಾಡಲಿಲ್ಲ ಅವರಿಗೆ. ನಾನು ಡಿಮಾಂಡೇ ಮಾಡಲಿಲ್ಲ. ನಾವು ಯಾರು ಸಹ ನಾವು ಸಾರ್ವಜನಿಕವಾಗಿ ಇದು ಮಾಡುವಾಗ ನಾವು ಡಿಮಾಂಡ್ ಮಾಡಲಿಲ್ಲ. ಆದರೆ ನಷ್ಟ ಪರಿಹಾರ ಮತ್ತು ವ್ಯಾಲ್ಯೂಯೇಷನ್ಗೆ ಇದ್ದಷ್ಟು ಎಂತ ಕೊಟ್ಟು ನಮಗೆ ಒಳ್ಳೇದಿತ್ತು ಅಂತ ನಾವು ಹೇಳುದು ಅಷ್ಟೇ. ಕೊಡೋದಿಲ್ಲ ಅಂತ ಹೇಳುದಿಲ್ಲ ನಾವು ಯಾವುದಕ್ಕೆ ಸರ್. ಅದು ಅಪಪ್ರಚಾರ ಮಾಡಿದೆ. ಅವ್ರು ಕೊಡಂದೆ ಎಂಕ್ಲು ಮಾರ್ಗ ಉಂಟದಂತೆ ಅಪಪ್ರಚಾರ ಮಾಡಿದ್ದಾರೆ. ನಾವು ಕೊಡುದಿಲ್ಲ ಅಂತ ಯಾರು ಇಷ್ಟವರೆಗೆ ಯಾರ ಹತ್ರ ಸಹ ಹೇಳಿಲ್ಲ ನಾವು ಕೊಡುದಿಲ್ಲ ರೋಡ್ಗೆ ಹಾಗೆ ಅಂತ. ನಾವು ಒಂದು ಬಂದು ನೋಡಿ ನೀವು ಹೇಗೆ ಅವರು ಮಾಡಿದ್ದಾರೆ ನಮ್ದು ಇದು ಜಾಗವನ್ನು, ಅದು ನೋಡಿ ಆನಂತರ ಎಂಥದ್ದು ನೋಡಿ ಅಂತ ನಾವು ಬಿಟ್ಟು ಪರಿಹಾರ ಕೊಡಿ ಅಂತ ಇದು ಮಾಡುವ ಅಂತ ಹೇಳಿದ್ದೇವೆ ನಾವು.
ಅವರು ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಹಣ ಕೊಟ್ಟಿದ್ದೆ, ಅವ್ರಿಗೆ ರೋಡ್ ಬಿಡಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹಾನಿಗೀಡಾದ ನಮ್ಮ ಜಮೀನಿಗೆ ನಷ್ಟ ಪರಿಹಾರ ಹಾಗೂ ಕೃಷಿ ಜಮೀನಿನ ಮೌಲ್ಯವನ್ನ ನೀಡಿದ್ದಲ್ಲಿ ನಮ್ಮ ಜಮೀನಿನ ಮೂಲಕ ರಸ್ತೆಗೆ ಜಾಗ ಬಿಟ್ಟುಕೊಡ್ತೇವೆ. ಪರಿಹಾರ ನೀಡದೆ ವಂಚಿಸಲು ಪ್ರಯತ್ನಿಸಿದ್ರೆ ಯಾವುದೇ ಕಾರಣಕ್ಕೂ ಜಾಗ ಬಿಡೋದಿಲ್ಲ. ಯೋಜನೆಯ ಯಶಸ್ಸಿಗೆ ಜಮೀನು ನೀಡಿ ಸಹಕರಿಸಿದ ನಮಗೆ ಅನ್ಯಾಯ ಮುಂದುವರೆಸಿದ್ರೆ ಕಾನೂನು ಹೋರಾಟಕ್ಕೂ ಸಿದ್ಧ ಅಂತ ಸಂತಪ್ತ ರೈತ ಕರ್ಪೆ ದೋಟ ಶಶಿಧರ್ ಪ್ರಭು ಹೇಳ್ತಾರೆ. ಒಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೃಷಿ ಕುಟುಂಬವೊಂದು ಜಮೀನನ್ನ ನೀಡಿ ಇದೀಗ ಪರಿತಪಿಸುವಂತಾಗಿದೆ. ಪಶ್ಚಿಮ ವಾಹಿನಿ ಯೋಜನೆಯಡಿ ಅಣೆಕಟ್ಟು ಹಾಗೂ ಸೇತುವೆ ನಿರ್ಮಾಣದಿಂದ ರೈತ ಕುಟುಂಬವೊಂದರ ಕೃಷಿ ಸಂಪೂರ್ಣ ಹಾನಿಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಕುಟುಂಬವೊಂದು ಮನವಿ ಮಾಡಿದ್ರೂ ಸ್ಪಂದಿಸಿಲ್ಲ. ಇನ್ನಾದರೂ ಈ ರೈತ ಕುಟುಂಬದ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಬೇಕಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.